ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಬಿಜೆಪಿ ಬರ್ತದೆ. ಅಧಿಕಾರ ಸಿಕ್ಕಿದ್ರೆ ಏನು ಕೂಡ ಮಾಡ್ಬೋದು ನಾವು? ಸಿದ್ದರಾಮಯ್ಯ ಅಥವಾ ಖರ್ಗೆ ಯಾರು ಸಾಗಬಾರ್ದು. ನೀವು ಹೇಳಿದ ಆ ಹೆಸರುಗಳಲ್ಲಿ ಎಲ್ಲರಲ್ಲಿ ಕೂಡ ಸ್ವಾರ್ಥ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಿದ್ದರಾಮಯ್ಯ ಒಂದು ಶನಿ ಅಂತ. ಸಿದ್ದರಾಮಯ್ಯ ಅವರು ಈ ದೇವಸ್ಥಾನಕ್ಕೆ ಬರಲಿಲ್ಲ, ಯಾರು ಅಡ್ಡ ಮಾಡಿದ್ರು ಅಂತ ಅದು ಕೂಡ ಹೇಳ್ತೇನೆ ನಿಮಗೆ. ಪ್ರಭಾಕರ್ ಭಟ್ರನ್ನು ಹೊಗಳಿದೆ, ಇನ್ನೂ ಕೂಡ ಹೊಗಳ್ತೇನೆ. RSS ಒಳ್ಳೆ ಕೆಲಸವನ್ನು ಮಾಡಲಿಲ್ವಾ? RSS ಶಾಖೆಗಳಿಗೆ ಹೋಗಿದ್ದಾರೆ ಅನ್ನುವ ಮಾತಿದೆ, ನಿಜವಾ? ಹೋಗಿದ್ರೆ ತಪ್ಪಿದೆ. ಬಿ ಜನಾರ್ದನ ಪೂಜಾರಿ ಮಿರರ್ ಇಮೇಜ್ ಶೋನಲ್ಲಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ವ್ಯಕ್ತಿಗಳ ವಿಭಿನ್ನ ಸಂದರ್ಶನ ಮಿರರ್ ಇಮೇಜ್ ಶೋಗೆ ಸ್ವಾಗತ. ನಾನು ಕಿರಣ್ ಸಿರ್ಸಿಕರ್. ಇಂದಿನ ನಮ್ಮ ವಿಭಿನ್ನ ಸಂದರ್ಶನದ ವಿಶೇಷ ವ್ಯಕ್ತಿ ನೇರ ನಿಷ್ಠೂರ ಮಾತುಗಳ ರಾಜಕಾರಣಿ, ಕೇಂದ್ರದ ಮಾಜಿ ಸಚಿವರು, ಲಿವಿಂಗ್ ಲೆಜೆಂಡ್, ರಾಜಕೀಯ ಕ್ಷೇತ್ರದ ಲಿವಿಂಗ್ ಲೆಜೆಂಡ್ ಎಂದೇ ಹೇಳಲಾಗುವ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಬಿ ಜನಾರ್ದನ್ ಪೂಜಾರಿ ಅವರು. ಜನಾರ್ದನ್ ಪೂಜಾರಿ ಅವರೇ, ನಮ್ಮ ಈ ಶೋಗೆ ಸ್ವಾಗತ. ನಮಸ್ಕಾರ. ದೇಶ ಹಾಗೂ ರಾಜ್ಯದ ರಾಜಕಾರಣದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕೆಲವು ರಾಜಕಾರಣಿಗಳಲ್ಲಿ ಭಿನ್ನರಾಗಿ ಕಾಣ್ತಾರೆ ಬಿ ಜನಾರ್ದನ್ ಪೂಜಾರಿ. ಅವರ ನೇರ ನಿಷ್ಠೂರ ಮಾತುಗಳು ಎಷ್ಟು ವೇಟೇಜ್ ಇತ್ತು ಅಂತ ಹೇಳಿದರೆ, ಅವರು KPCC ಅಧ್ಯಕ್ಷರಾಗಿದ್ದಾಗ ಪಕ್ಷವನ್ನು ತುಂಬ ಶಿಸ್ತುಬದ್ಧವಾಗಿ ಅವರು ನಡೆಸಿದರು. ಅದೊಂದು ಮಾದರಿ ಅಂತಲೇ ಹೇಳಲಾಗುತ್ತೆ. ಇಂದಿನ ಈ ರಾಜಕೀಯ ಸನ್ನಿವೇಶದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಮನಸ್ಸಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಉಪಚುನಾವಣೆಗಳು ನಡೀತಾ ಇದೆ. BJP, ಕಾಂಗ್ರೆಸ್, JDS ತಮ್ಮ ಅಭ್ಯರ್ಥಿಗಳ ನಾಯಕರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಟೊಂಕ ಕಟ್ಟಿದ್ದಾರೆ. ಒಂದು ಕಡೆ ಈ ಒಂದು ಪ್ರಸ್ತುತ ರಾಜಕೀಯದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಿ? ಹೇಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಅನಿಸುತ್ತೆ? ರಾಜಕೀಯ ಕೊಳಕಾಗಿದೆ. ಇದನ್ನು ಸರಿ ಮಾಡಲಿಕ್ಕೆ ಬ್ರಹ್ಮನಿಂದ ಕೂಡ ಸಾಧ್ಯ ಆಗಲಿಕ್ಕಿಲ್ಲ, ಅಷ್ಟು ಕೊಳಕಾಗಿದೆ. ಸ್ವಾರ್ಥ ಜಾಸ್ತಿ ಆಗಿದೆ ಅಂತ ಹೇಳಿದೆ. ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ಮಿತಿ ತಪ್ಪಿದರೆ ಅವನನ್ನು ಮನುಷ್ಯ ಅಂತ ಕರೆಯುವುದಿಲ್ಲ, ಅವನನ್ನು ರಾಕ್ಷಸ ಅಂತ ಕೂಡ ಕರೆಯುವುದಿಲ್ಲ. ಅದಕ್ಕಿಂತ ಕೆಳಗಿನ ಮಟ್ಟಕ್ಕೆ ಹೋಗ್ತಾನೆ ಅವನು. ಈಗ ರಾಜಕೀಯ ಒಂದು ಸನ್ನಿವೇಶದಲ್ಲಿ JDS ಹಾಗೂ ಕಾಂಗ್ರೆಸ್ ಮತ್ತೆ ಮೈತ್ರಿ ಮಾಡಿಕೊಳ್ಳುವ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತುಕತೆ ನಡೀತಾ. ಆದರೆ ಒಂದು ಕಡೆಯಿಂದ ಸಿದ್ದರಾಮಯ್ಯ ಆ ಥರದ ಯಾವುದೇ ಪ್ರಯತ್ನಗಳು ಮಾಡಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಲೆಕ್ಕಾಚಾರ ಹೇಗೆ ಅಂದರೆ, ಒಂದು ವೇಳೆ ಮೈತ್ರಿ ಆಯಿತು ಅಂತಾದರೆ ಮುಂದಿನ ಗೌರ್ಮೆಂಟಲ್ಲಿ ಸಿದ್ದರಾಮಯ್ಯ ಅಥವಾ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಲೆಕ್ಕಾಚಾರ ನಡೀತಾ ಇದೆ. ನಿಮ್ಮ ಪ್ರಕಾರ ಹೇಗೆ, ಯಾರಾಗಬೇಕು ಅಂತ? ಯಾರು ಸಾಗಬಾರ್ದು. ಸ್ವಾರ್ಥ ಇದ್ದವರು ಅಧಿಕಾರಕ್ಕೆ ಬರಬಾರ್ದು. ಸ್ವಾರ್ಥ ಬಿಟ್ಟವರು ಅಧಿಕಾರಕ್ಕೆ ಬರಲಿ. ನೀವು ಹೇಳಿದ ಆ ಹೆಸರುಗಳಲ್ಲಿ ಎಲ್ಲರಲ್ಲಿ ಕೂಡ ಸ್ವಾರ್ಥ ಇದೆ, ಬೇಡ. ನಾನು ಮೊದಲೇ ಹೇಳಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಸಿದ್ದರಾಮಯ್ಯ ಒಂದು ಶನಿ ಅಂತ. ಇವತ್ತು ಕೂಡ ಅದಕ್ಕೆ ಬದ್ಧನಾಗಿದೆ. ಹೌದವರು ಶನಿ. ಅವರು ಎಷ್ಟವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೋ ಅಷ್ಟಕ್ಕವರೆಗೆ ಅವರು ಮುಂದಕ್ಕೆ ಬರುವುದಿಲ್ಲ. ಪಕ್ಷ ಮುಂದಕ್ಕೆ ಬರುವುದಿಲ್ಲ. ಅವರನ್ನು ಬದಲಾವಣೆ ಮಾಡಲೇಬೇಕು. ಸೋನಿಯಾ ಗಾಂಧಿಗೆ ಕೂಡ ನಾನು ಹೇಳ್ತೇನೆ, ಅದನ್ನು ಬದಲಾವಣೆ ಮಾಡಿ ಕಾಂಗ್ರೆಸ್ಸಿಗೆ ಅಭೂತಪೂರ್ವವಾದ ಶಕ್ತಿ ಬರ್ತದೆ, ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ಹೇಳ್ತೇನೆ ನಾನು.
ನಿಮ್ಮ ನೇರ ಮತ್ತು ನಿಷ್ಠೂರ ಮಾತುಗಳು ಕೆಲವರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನೀವು ಏನು ಹೇಳ್ತೀರಿ ಅದನ್ನ ಇಗ್ನೋರ್ ಮಾಡುವಂಥ ಯಾವುದೇ ಪರಿಸ್ಥಿತಿಯಲ್ಲಿ, ಯಾಕಂದರೆ ನಿಮ್ಮ ಮಾತಿಗೆ ಅಷ್ಟೇ ವೇಟೇಜ್ ಇದೆ. ಆದರೆ ಕೆಲವರು ಅದನ್ನು ಇಗ್ನೋರ್ ಮಾಡ್ತಾರೆ, ನಿಮ್ಮ ಪಕ್ಷದವರೇ. ಮಾಡಲಿ, ಮಾಡಬೇಕವರು. 9 ತಾರೀಖೆ ದೂರ ಇಲ್ಲ. ನಾನು 14 ತಾರೀಕು ಅಂತ ಭಾವಿದ್ದೇನೆ. ನಾನು ನೋಡಿ, 9ನೇ ತಾರೀಕಿನ ದಿವಸ ನೀವು ನೋಡಿ ರಿಸಲ್ಟ್ಸ್. ನೀವು ಸಿದ್ದಿರಿ, ನಾನು ಸಿದ್ದಿರಿ. ನೀವು ಬಂದು ಕ್ಯಾಮರಾ ಹಿಡ್ಕೊಂಡು ನನ್ನ ಹತ್ರ ನೀವು ಹೀಗೆ ಹೇಳಿದ್ರಿ ಅಂತ ಹೇಳಿ ಉತ್ತರ ಆ ದಿವಸ ಕೊಡ್ತೇನೆ. ನಾನು ಕೊಡೋದಲ್ಲ, ಜನ ಕೊಡ್ತಾರೆ. ನಿಮ್ಮ ಪ್ರಕಾರ 15 ಸೀಟ್ಗಳಲ್ಲಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್? ಒಂದು ವೇಳೆ ಲೆಕ್ಕ ತಪ್ಪಿದರೆ ಹತ್ಲಾಗಿತ್ಲಾಗೆ ಆದರೆ ನನ್ನನ್ನು ಯಾರು ಸಹ ನಂಬಲಿಕ್ಕಿಲ್ಲ. ಹಾಗೆ ಇರಲಿ, ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದೆ ನಾನು, ಸಾಕು. ಆದರೆ ಒಂದು ಲೆಕ್ಕಾಚಾರ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಈ ಉಪಚುನಾವಣೆ ನಂತರ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅನ್ನುವ ಲೆಕ್ಕಾಚಾರ ನಡೀತಾ ಇದೆ ಈಗ ರಾಜ್ಯದಲ್ಲಿ. ನಿಮ್ಮ ಪ್ರಕಾರ ಮತ್ತೆ ಇದಕ್ಕೆ ಅಧಿಕಾರಕ್ಕೆ ಬರ್ತದ ಕಾಂಗ್ರೆಸ್? ದೂರ ಇಲ್ಲಲ್ಲ, ನೋಡುವ. ಆ ತಾರೀಕು ನಾನು ಸಹ ಇದ್ದೇನೆ, ನೀವು ಸಹ ಇದ್ದೀರಿ, ಕ್ಯಾಮರಾ ಕೂಡ ಉಂಟು. ಬನ್ನಿ, ಉತ್ತರ ಖಂಡಿತ ಕೊಡ್ತೇನೆ. ಇಲ್ಲಿ ಅಥವಾ ನೀವು ಕರೆದಲ್ಲಿ ಬರ್ತೇನೆ ನಾನು. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಿಮ್ಮ ನೇರ ಹಾಗೂ ನಿಷ್ಠೂರ ಮಾತುಗಳೇ ಇದಕ್ಕೆ ನಿಮಗೆ ತೊಡಕಾಗೋದು ಅಂತ ಅನಿಸುತ್ತಾ? ನನಗೆ ತೊಡಕಾಗೋ ಪ್ರಶ್ನೆ ಇಲ್ಲ. ಯಾವುದರಲ್ಲಿ ಆಸೆ ಇಲ್ಲಲ್ಲ. ನನಗೆ ನಾಳೆ ಹೀಗೆ ಆಗಬೇಕು, ಹಾಗೆ ಆಗಬೇಕಂತ ಇದ್ದರೆ ತೊಡಕಾಗ್ತದೆ. ಅದು ಇಲ್ಲವೇ ಇಲ್ಲ, ಏನು ಕೂಡ ಆಗಬೇಕಂತ ಇಲ್ಲ. ಆದರೆ ಈ ದೇವಸ್ಥಾನ ಉಂಟಲ್ಲ, ಇದು ನನಗೆ ಭಾಳ ಮುಖ್ಯ. ಈ ದೇವರು ಇದ್ದಾರಲ್ಲ, ಅವರು ಮುಖ್ಯ, ಸಾಕು. ಈಗ ದೇಶದ ರಾಜಕಾರಣಕ್ಕೆ ಹೋಗೋಣ. ನೀವು ಕೇಂದ್ರದಲ್ಲಿ ವಿತ್ತ ಸಚಿವರಾಗಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ GDP ತುಂಬ ಕುಸಿತಾ ಇದೆ ಅನ್ನುವ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದನ್ನು ಹೇಗೆ ನೋಡ್ತೀರಿ? ಅದು ಕೂಡ ಸತ್ಯ. ಈ ರೀತಿ ಕೆಳಗಿನ ಮಟ್ಟಕ್ಕೆ ಹೋದದ್ದು ಯಾವಾಗ ಕೂಡ ಇಲ್ಲ. GDP ಇದನ್ನು ಯಾವ ರೀತಿಯಲ್ಲಿ ಸರಿ ಮಾಡಿಕೊಂಡು ಬರಬೇಕಂತ ಪ್ರಧಾನಮಂತ್ರಿಯವರು ಗಾಢವಾಗಿ ಆಲೋಚನೆ ಮಾಡಬೇಕು. ಪ್ರಧಾನಮಂತ್ರಿಯವರಿಗೆ ಆ ಶಕ್ತಿ ಇದೆ, ಇಲ್ಲ ಅಂತ ಖಂಡಿತ ಹೇಳುವುದಿಲ್ಲ ನಾನು. ಇವತ್ತಲ್ಲದಿದ್ದರೂ ನಾಳೆ ಅವರು ಮಾಡ್ತಾರೆ, ಮಾಡಲೇಬೇಕು. ನೀವು ದೇಶದ ಪ್ರಧಾನಿ, ನೀವು ಮಾಡದಿದ್ದರೆ ನನ್ನ ಅಪ್ಪ ಮಾಡ್ತಾನ? ಮಾಡಿ ಅದನ್ನು ತೋರಿಸಿ. ನೀವು ನಿಮ್ಮ ಹತ್ರ ಮಾಡಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ, ಹೇಳುವುದಿಲ್ಲ. ನೀವು ನಿಮ್ಮ ಹತ್ರ ಶಕ್ತಿ ಇದೆ, ದೇಶದ ಪ್ರಧಾನಿಯಾಗಿ ನೀವು ಮಾಡಲೇಬೇಕು. ಇಲ್ಲದಿದ್ದರೆ ಪ್ರಧಾನಿ ನರೇಂದ್ರ ಮೋದಿಯವರೇ ನಾಳೆ ಅಲ್ಲ, ಈಗಲೇ ನೀವು ರಾಜೀನಾಮೆ ಕೊಡಬೇಕು. ಈಗ ನಾನೀಗ ಹೇಳುವಂಥದ್ದು ಕ್ಯಾಮರಾದ ಮುಂದೆ ಈಗಲೇ ನಿಮಗೆ ಮುಟ್ಟಬೇಕದು, ಮುಟ್ಟಿರಬೇಕು. ಈಗ ವಿತ್ತ ಖಾತೆಯನ್ನು ನೋಡ್ತಾ ಇರೋರು ನಿರ್ಮಲಾ ಸೀತಾರಾಮನ್ ಅವರಿಗೆ ಈ GDP ಮತ್ತು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಡೌನ್ ಹೋಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತವೆ. ಅದು ಕೂಡ ಸತ್ಯ, ಹೌದು. ಆದರೆ ಮಹಿಳೆಗೆ ಶಕ್ತಿ ಉಂಟು, ಶಕ್ತಿ ಇಲ್ಲ ಅಂತ ಹೇಳೋದಿಲ್ಲ ನಾವು. ಅವರು ಮನಸ್ಸು ಮಾಡಿದರೆ ಏನನ್ನು ಕೂಡ ಸಾಧಿಸಬಹುದು. ಅವರಿಗೆ ಒಂದು ನಿಮಿಷದಲ್ಲಿ ಆ ತಾಯಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಮಾಡಿ ತೋರಿಸಲಿ. ಪ್ರಧಾನಮಂತ್ರಿಯವರಿಗೆ ಕೂಡ ನಿಮ್ಮ ಮೇಲೆ ದೊಡ್ಡ ಅಭಿಮಾನ ಬರ್ತದೆ. ಈಗಲೇ ಮಾಡಿ ತೋರಿಸಿ ನೀವು.
ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ವರ್ಚಸ್ಸು, ಚೇಂಜ್ ಆಗಿರೋ ವರ್ಚಸ್ಸನ್ನು ನೀವು ಹೇಗೆ ನೋಡ್ತೀರಿ? ಅದು ಸತ್ಯ, ಚೇಂಜ್ ಆಗಿದೆ. ಮುಂಚೆ ಈ ದೇಶ ಬಡ ದೇಶ ಅಂತ ಇತ್ತು, ಈಗ ಹಾಗೆ ಇಲ್ಲ. ಭಾರತ ಮುಂದೆ ರಾಷ್ಟ್ರದಲ್ಲಿ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಮಾತ್ರ ಅಲ್ಲ, ಡೆವಲಪ್ಡ್ ಕಂಟ್ರೀಸ್ ಅದರಲ್ಲಿ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಭಾರತ ಡೆವಲಪ್ಡ್ ಕಂಟ್ರಿ ಆಗ್ತಾ ಇದೆ. ಬನ್ನಿ, ಪರದೇಶದವರು ಬನ್ನಿ, ಇಲ್ಲಿ ಬಂದು ನಿಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ನೀವು ಇನ್ವೆಸ್ಟ್ ಮಾಡಿ. ಯಾರು ಹೇಳೋದು? ಪೂಜಾರಿ ಹೇಳೋದಲ್ಲ, ಜಗತ್ತು ಹೇಳ್ತದೆ. ಅಷ್ಟು ಶಕ್ತಿ ಇದೆ ಭಾರತದಲ್ಲಿ. ಇವತ್ತು ಪ್ರಧಾನಮಂತ್ರಿಯವರು ಆ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಡ್ತಿದ್ದಾರೆ ಅಂತ ಹೇಳೋದು ಜಗತ್ತು, ನಾನಲ್ಲ. ನಿಮ್ಮ ಈ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ನೋಡಿದ್ದೀರಿ, ಹಲವಾರು ವಿರೋಧಗಳು ನೀವು ಎದುರಿಸಿದ್ದೀರಿ. ಯಾವಾಗಾದರೂ ಅನಿಸಿದೆಯಾ ಈ ರಾಜಕೀಯ ಜೀವನ ಸಾಕು, ಇನ್ನು ನಿವೃತ್ತಿ ಆಗ್ತೇನೆ ಅಂತ? ಇಲ್ಲ, ಯಾವುದೇ ಸಂದರ್ಭದಲ್ಲಿ? ಯಾವ ಸಂದರ್ಭದಲ್ಲಿ ಕೂಡ ಆಗಲಿಲ್ಲ, ಇನ್ನೂ ಕೂಡ ಆಗೋದಿಲ್ಲ. ಇನ್ನೂವರೆಗೂ ನೀವು 24x7 ರಾಜಕಾರಣಿಯೇ? ಹೌದು, ಅದು ಸತ್ಯ. ನಾನು ಅಲ್ಲ ಅಂತ ಹೇಳಿದರೆ ಪೂಜಾರಿ ಸುಳ್ಳು ಹೇಳಿಕೆ ಶುರು ಮಾಡಿದ್ದಾನೆ ಅಂತ ಆಗ್ತದೆ. ಸತ್ಯ ಹೇಳಿದರೆ ಏನು? ಹೌದು. ನಾನು ಕಳೆದ ಈ ಕಾರ್ಪೊರೇಷನ್ ಚುನಾವಣೆಗೆ ನೀವೊಂದು ಭವಿಷ್ಯ ನೋಡಿದ್ರಿ, ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, BJP ಬರ್ತದೆ ಅಂತ. ಹಾಗೆ ಆಗಿದೆ. ಅದಕ್ಕೆ ಭಾಳ ವಿರೋಧ ವ್ಯಕ್ತವಾಯಿತು. ಅದನ್ನು ಯಾವ ರೀತಿ ನೋಡಿದ್ರಿ ನೀವು? ಯಾಕೆ ನಿಮ್ಗೆ ಅನಿಸ್ತು ಇಲ್ಲಿ ಕಾಂಗ್ರೆಸ್ ಬರೋದಿಲ್ಲ? ಅಲ್ಲಿ ನಡೆದುಕೊಂಡ ರೀತಿ, ನಮ್ಮ ಕಾರ್ಪೊರೇಟರ್ಸ್ ಇವರೆಲ್ಲ ನಡೆದುಕೊಂಡ ರೀತಿ ಏನು? ಅಧಿಕಾರ ಸಿಕ್ಕಿದ್ರೆ ಏನು ಕೂಡ ಮಾಡ್ಬೋದು ನಾವು. ಹೊಡೆಯುವುದು, ಬಡಿಯುವುದು, ಮಹಿಳೆಯರಿಗೆ ಹೊಡೆಯುವುದು, ಬುದ್ಧಿ ಕಲಿಸಿದ್ರು. ಹೌದು, BJP ಬಂತು. BJPಯನ್ನು ಜನ ಮೆಚ್ಚಿದ್ರು. ನಮಗೇನು ಮಾಡಿದರು? ದೊಡ್ಡ ಬುದ್ಧಿ ಕಲಿಸಿದರು. ಅದನ್ನು ನಾನು ಹೇಳಿದೆ, ಭವಿಷ್ಯ ಜಾಗ್ರತೆ ಮಾಡಿ, ಹಾಳಾಗಬೇಡಿ ಅಂತ ಹೇಳಿದೆ. ಕೇಳಲಿಲ್ಲ, ಹಾಳಾಗಿ ಹೋದರು. ಇನ್ನೊಂದಂತೂ ಒಂದು ಕೇಳಬೇಕು, ಸಿದ್ದರಾಮಯ್ಯವರು ಈ ದೇವಸ್ಥಾನಕ್ಕೆ ಬರಲಿಲ್ಲ. ಅವರಿಗೆ ನಾರಾಯಣ ಗುರು ಅವರ ತತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಅನಿಸುತ್ತಾ? ಅಥವಾ ಅವರಿಗೆ ಯಾರಾದರೂ ಬರಲಿಕ್ಕೆ ಅಡೆತಡೆ ಮಾಡಿದ್ದಾರೆ? ಏನು ಜಗತ್ತಿಗೆ ಗೊತ್ತುಂಟು. ಯಾರು ಅಡ್ಡ ಮಾಡಿದ್ರು ಅಂತ ಅದು ಕೂಡ ಹೇಳ್ತೇನೆ ನಿಮಗೆ. ಹೇಳಬೇಕಾ? ಹೇಳಿ. ಇದೇ ನಮ್ಮೊಬ್ಬ ಕ್ರಿಶ್ಚಿಯನ್ ಲೀಡರ್ ಇದ್ದಾರೆ, ಐವನ್ ಡಿಸೋಜಾ. ಅಲ್ಲಿಂದಲೇ ಅವರ ಮನೆಗೆ ಕೊಂಡೋದರು, ಅಲ್ಲಿ ಊಟ ಗೀಟ ಎಲ್ಲ ಮಾಡಿಸಿದರು. ಅಲ್ಲಿಂದಲೇ ಏರ್ಪೋರ್ಟಿಗೆ ಹೋದರು. ಬಾರದ ಹಾಗೆ ಮಾಡಿದ್ದು ಐವನ್ ಡಿಸೋಜಾ. ಅದರ ನಂತರ ಹೋಗಿ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿಗೆ ಹೋಗಿ ಕೈ ಮುಗಿದುಕೊಂಡು ಬಂದರು ಆ ಮನುಷ್ಯ. ಎಲ್ಲ ಟಿ ವಿಯಲ್ಲಿ ತೋರಿಸಿದವರು ನೀವು, ನಾನಲ್ಲ. ಎಲ್ಲ ಟಿ ವಿಗಳಲ್ಲಿ ತೋರಿಸಿದ್ರಿ. ಕೈ ಮುಗಿಯುವುದು, ದೇವರಿಗೆ ಅಡ್ಡ ಬೀಳುವುದು ನಾನು ಮಾಡಿದ. ಎಲ್ಲ ದೇವರುಗಳು ಒಂದೇ, ಧರ್ಮ ಕೂಡ ಎಲ್ಲ ಧರ್ಮಗಳು ಒಂದೇ. ಈ RSS ಮುಖಂಡರಾದ ಕಲ್ಲಡ್ಕ ಪ್ರಭಾಕರ ಭಟ್ರು ಅವರೊಟ್ಟಿಗೆ ನಿಮ್ಮ ಸಂಬಂಧವನ್ನು ಟೀಕೆ ಮಾಡಲಾಗುತ್ತೆ ಇಂದಿಗೂ ಕೂಡ. ಅದನ್ನು ಹೇಗೆ ನೋಡ್ತೀರಿ? ಟೀಕೆ ಮಾಡುವವರು ಮಾಡಲಿ, ಆ ಮನುಷ್ಯನಲ್ಲಿ ಕೂಡ ಒಳ್ಳೆಯ ಗುಣಗಳುಂಟು. ಇನ್ನೊಂದು ಹೇಳ್ತೇನೆ ನಿಮಗೆ, ನಾನು ನಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಅವರ ತಾಯಿಗೆ
ಅವರ ಇದು ಹೆಂಡ್ತಿಗೆ ತಾಯಿಗೆ ಹೆಂಡ್ತಿಗೆ ಅವರ ಕಾಲಿಗೆ ಅಡ್ಡ ಬಿದ್ದೆ ನಾವು. ಯಾಕೆ ಗೊತ್ತಾ? ಮಾತೃ ದೇವೋಭವ. ಬ್ರಾಹ್ಮಣ ಹೆಂಗಸು. ಪೂಜಾರಿ ಯಾಕೆ ಅಡ್ಡ ಬಿದ್ದ ಅಂತ ಹೇಳಿದರು. ಹೌದು, ಬೀಳ್ತೇನೆ ನಾನು. ಆ ತಾಯಿಯಲ್ಲಿ ದೊಡ್ಡ ಗುಣ ಇದೆ. ಅದಕ್ಕೆ ಪ್ರಭಾಕರ ಭಟ್ರು ಯಾಕೆ ಬರ್ತಾರೆ ಇಲ್ಲಿಗೆ? ಅವರ ಜಾತಿಯ ದೇವಸ್ಥಾನ ಇದು. ಪ್ರತಿ ಸಲ ಬರ್ತಾರೆ. ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೌದು, ಅವರನ್ನು ಹೊಗಳ್ತೇನೆ ನಾನು. ಯಾರು ಕೂಡ ಮಾಡಿದರೂ ಕೂಡ ಹೊಗಳ್ತೇನೆ. ಒಳ್ಳೆಯ ಕೆಲಸ ಮಾಡಿದವರನ್ನು ಹೊಗಳ್ತೇನೆ ನಾನು. ಪ್ರಭಾಕರ ಭಟ್ರನ್ನು ಹೊಗಳಿದೆ, ಇನ್ನೂ ಕೂಡ ಹೊಗಳ್ತೇನೆ. ಎಷ್ಟವರೆಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಷ್ಟವರೆಗೆ ಹೊಗಳ್ತೇನೆ. ಯಾರಿಗೆ ಕೋಪ ಬರಲಿ, ಯಾರು ನನಗೆ ಬೈಲಿ, ಅದನ್ನು ಗಮನಕ್ಕೆ ತರೋದಿಲ್ಲ ನಾನು. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ NCP ಮತ್ತು ಕಾಂಗ್ರೆಸ್ ಶಿವಸೇನೆಗೆ ಸಪೋರ್ಟ್ ಮಾಡಿದೆ. ಅದು ಸರಿಯಾ? ಯಾಕಂದರೆ ವಿರೋಧಗಳು ತುಂಬ ವ್ಯಕ್ತ ಆಗ್ತಿದೆ. ಯಾಕಂದರೆ ಕಾಂಗ್ರೆಸ್ ಮತ್ತು NCP ಶಿವಸೇನೆ ಅಂತ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ವು ಅಂತ. ನೀವು ಹೇಗೆ ನೋಡ್ತೀರಿ? ಅದು ಒಳ್ಳೆಯ ಕೆಲಸ, ಅದರಲ್ಲಿ ತಪ್ಪು ಏನಿಲ್ಲ. ಏನಾಯಿತು? ಶಿವಸೇನೆ ಈ ದೇಶದೊಂದು ಪಕ್ಷ ಅಲ್ವ ಅದು? ಆದರೆ ಬಾಳಾಸಾಹೇಬ್ ಠಾಕ್ರೆ ಇಂದಿರಾ ಗಾಂಧಿಯವರನ್ನು ಯಾವಾಗಲೂ ವಿರೋಧ ಮಾಡಿಕೊಂಡೇ ಬಂದವರು, ದೂರಿಕೊಂಡೇ ಬಂದವರು. ಆದರೆ ಅವರ ಮಗ ಭಾರಿ ಹೊಗಳ್ತಿದ್ದಾರೆ ಅವರನ್ನು. ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ಹೇಳ್ತಾರೆ. ಯಾವುದು ಬೆಟರು? ಮಗ ಬೆಟರು. ಮಗನನ್ನು ಬಂದು ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯವರು. ಶಿವಸೇನೆ ಒಂದು ಹಿಂದುತ್ವವನ್ನು ಮುಂದೆ ಇಟ್ಕೊಂಡು ನಡೆಸುವಂಥ ಪಕ್ಷ. ತತ್ವ ಸಿದ್ಧಾಂತಗಳು ಹಿಂದುತ್ವಕ್ಕೆ ಒಲ್ಕೊಂಡಿದ್ದಾವೆ. ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು ಸರಿ ಅಂತ ಅನಿಸುತ್ತೆ. ಹೌದು, ಹಿಂದುತ್ವ ಇರುವುದು ಸತ್ಯ ಅಲ್ಲ, ಅದಕ್ಕೆ ಸಪೋರ್ಟ್ ಮಾಡಿದ್ರೇನು? ಎಲ್ಲ ಕಡೆಯಲ್ಲಿ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ. ಎಲ್ಲರೂ ಹೇಳೋದು ಹಿಂದುತ್ವ ಅಂತ. ಹಾಗೆಂದರೆ ಮುಸ್ಲಿಮರನ್ನು ದೂರ ಇಡುವುದಿಲ್ಲ. ಮುಸ್ಲಿಮರು ಕೂಡ ಮೊನ್ನೆ ಎಲ್ಲ ಕಡೆಗಳಲ್ಲಿ ಸ್ವಾಗತ ಮಾಡಿದರು. ಮುಸ್ಲಿಮರು ತಪ್ಪು ಮಾಡಲಿಲ್ಲ. ಮೊನ್ನೆ ಮಸೂದ್ ಸಾಹೇಬರು ಬಂದು ನಮ್ಮ ಒಟ್ಟಿಗೆ ಕೂತ್ಕೊಂಡಿದ್ದರು. ದುಡ್ಲಿಕ್ಕೆ ಆಗ್ತದೆ? ಇಲ್ಲ. ಅದು ಹಿಂದುತ್ವ. ಎಲ್ಲರನ್ನೂ ಪ್ರೀತಿಯಿಂದ ಒಂದೇ ರೀತಿಯಲ್ಲಿ ಕಾಣುವಂಥದ್ದು, ಭೇದ ಭಾವ ಮಾಡದೆ ಒಂದೇ ಧರ್ಮ, ಎಲ್ಲ ಕಡೆ ಇರೋದು ಒಂದೇ ಧರ್ಮ ಅದು ಅಂತ ಹೇಳುವಂಥ, ಅದನ್ನೇ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರು ಹೇಳಿದ್ದು. ಆದರೆ ರಾಜ್ಯದಲ್ಲಿ ಹಿಂದುತ್ವವನ್ನು ಕಾಂಗ್ರೆಸ್ ವಿರೋಧ ಮಾಡಿಕೊಂಡೇ ಬಂದಿದೆ. ಇಲ್ಲ, ನಾನು ಒಪ್ಪುವುದಿಲ್ಲ. ಮಾಡಲಿಲ್ಲ ಅವರು. BJPಯವರನ್ನು ಹಿಂದುತ್ವದ ಕೋಮುವಾದಿ ಶಕ್ತಿಗಳಂತಲೇ ಬಿಂಬಿಸ್ಕೊಂಡು ಬಂದರು. BJP ಅದು ತಪ್ಪು. ಇವರೇ ನಾವು ಹೇಳೋದು. RSS ಒಳ್ಳೆ ಕೆಲಸವನ್ನು ಮಾಡಲಿಲ್ವಾ? ಇಲ್ಲ, ಹೇಳಿ. ನೀವು RSSನವರು ರಾಕ್ಷಸರು ಅಂತ ಹೇಳಿ. ಒಳ್ಳೆ ಕೆಲಸ ಮಾಡಲಿಲ್ಲ ಅವರು. ದೇಶದ ಸೇವೆಯನ್ನು ಕೂಡ ಮಾಡಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಾಡಿದ್ದಾರೆ. ಅರೆ, ಅದನ್ನು ಹೊಗಳುವ? ತಪ್ಪು ಮಾಡಿದರೆ ನೀವು ತಪ್ಪು ಮಾಡ್ತಿದ್ದೀರಿ RSSನವರು ಅಂತ ಹೇಳುವ? ಅವ್ರು ಹೇಳಬಾರ್ದಂತ ಹೇಳಿಲ್ಲ ಇಲ್ಲಿ ಸಹ. ಅವರ ಅಧ್ಯಕ್ಷರು ಕೂಡ ಹೇಳ್ತಾರೆ, ಅವರ ಮುಖ್ಯಸ್ಥರಿದ್ದಾರಲ್ಲ ಅವರು ಕೂಡ ಹೇಳ್ತಾರೆ, ತಪ್ಪು ಮಾಡಿದರೆ ಹೇಳಿ, ನಾವು ಮಾಡುವುದಿಲ್ಲ ತಪ್ಪು. ಅರೆ, ಒಳ್ಳೆಯ ಮಾತಲ್ವದು? ಸರಿ ಮಾಡಿಕೊಂಡು ಹೋಗ್ತೇವೆ ನಾವು. ತಪ್ಪು ಮಾಡಿದರೆ ನಾವು ಕೂಡ ಮನುಷ್ಯರು. ಅರೆ,
ಪೂಜಾರಿ ಅವರು ಬಾಲ್ಯ ಹಾಗೂ ಪ್ರೌಢಾವಸ್ಥೆಯಲ್ಲಿ RSS ಶಾಖೆಗಳಿಗೆ ಹೋಗಿದ್ದಾರೆ ಅನ್ನುವ ಮಾತಿದೆ, ನಿಜವಾ? ಹೋಗಿದ್ರೆ ತಪ್ಪೇನು? ತಪ್ಪೇನಿಲ್ಲ. ಮನೆ ಹತ್ತಿರ RSS ಶಾಖೆ ನಡೀತಾ ಇದೆ. ಬೊಕ್ಕಬಣ್ಣ ಶಾಲೆ ಗ್ರೌಂಡ್ನಲ್ಲಿ ಹುಡುಗ ನಾನು. ಅಲ್ಲಿ ಅವರು ಬೇರೆ ಬೇರೆ ಆಟ ಎಲ್ಲ ತೋರಿಸ್ತಿದ್ರು, ನಾನು ಕೂಡ ಅದರಲ್ಲಿ ಭಾಗವಹಿಸ್ತಿದ್ದೆ. ನಮಸ್ತೆ ಸದಾವಸ್ತಲೆ ಮಾತ್ರ ಇದೆಲ್ಲ ಉಂಟಲ್ಲ, ಹೇಳಿದ್ದೆ. ನಾನು ಸಣ್ಣ ಹುಡುಗ, ಅದಕ್ಕೆ ಹೇಳಿದೆ ನಾನು ಅವರು ರಾಕ್ಷಸರಲ್ಲ, ಅವರಲ್ಲಿ ಎಷ್ಟೋ ಒಳ್ಳೆಯ ಗುಣಗಳುಂಟು. ಮುಸ್ಲಿಮರನ್ನು ಕೂಡ ಅವರು ದ್ವೇಷ ಮಾಡುವುದಿಲ್ಲ ಹೇಳಿದಾರ? ಅವರ ಮುಖ್ಯಸ್ಥರು ಯಾರು? ಅವರ RSS ಮೋಹನ್ ಭಾಗವತ್. ಮೋಹನ್ ಭಾಗವತ್ ಎಲ್ಲಿಯಾದರೂ ಹೇಳಿದಾರ? ಆ ಮನುಷ್ಯ ಹೇಳಿಲ್ಲ, ಹೇಳುವುದಿಲ್ಲ ಇವರೇ. ಅದು ನಮ್ಮ ಸಂಸ್ಕೃತಿ, ನಮ್ಮ ದೇಶ ಹಾಗೆ ನಡೆದುಕೊಂಡು ಬಂದಿದೆ. ಅದಕ್ಕೆ ಎಲ್ಲ ಪರದೇಶದವರು ಇಲ್ಲಿಯೇ ಬರುವುದು. ಈ ಭಾರತ ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗುವಂಥ ಭಾರತ. ಈ ತತ್ವ ಯಾವ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಕೂಡ ಇಲ್ಲ ಅಂತ ಹೇಳುವಂಥದ್ದು ಪೂಜಾರಿ ಹೇಳಿದಲ್ಲ, ನಡೆದುಕೊಂಡು ಬರಲಿ ಇದು. ಕಾಂಗ್ರೆಸ್ನಿಂದ ಏನಾದರೂ ನಿವೃತ್ತಿ ತಗೊಳ್ಳೋ ಇದುಂಟ ರಾಜಕೀಯದಿಂದ? ಇಲ್ಲೋ ಇಲ್ವಾ? ಕಾಂಗ್ರೆಸ್ನಿಂದ ಇಲ್ಲ, ಸಾಯುವವರೆಗೆ ಕಾಂಗ್ರೆಸ್. ನಿವೃತ್ತಿ ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ನಿಮ್ಮ ಬಾಲ್ಯ, ರಾಜಕೀಯ ಜೀವನ, ರಾಜಕೀಯೇತರ ಜೀವನದ ಬಗ್ಗೆ ಮಾತಾಡಿದ್ರಿ, ಮಾಹಿತಿಗಳನ್ನು ಕೊಟ್ರಿ. ಧನ್ಯವಾದಗಳು. ಬಿ ಜನಾರ್ದನ್ ಪೂಜಾರಿ ಅವರು ರಾಜಕೀಯೇತರ ಬಾಲ್ಯದ ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿಯ ಸಂದರ್ಶನದೊತ್ತಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.